ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಎರಡು ವಿಚಾರಗಳನ್ನು ತಮ್ಮ ಮುಂದೆ ನಾನು ಹೇಳಬೇಕು ಅಂತ ಕರೆದಿದ್ದೇನೆ. ವಿಚಾರ ಮೊದಲನೆಯದು, ಕರ್ನಾಟಕದ ಸಚಿವ ಸಂಪುಟದ ಸಭೆಗಳು ನಂದಿ ಹಿಲ್ಸು, ಗುಲ್ಬರ್ಗ ಮತ್ತು MMHills ಚಾಮರಾಜನಗರ 3 ಕಡೆ ರಾಜ್ಯದಿಂದ ಹೊರಗೆ ಹಾಕಿದ್ದಾವೆ. ಅಂದರೆ ಸೆಂಟ್ರಲ್ ಬೆಂಗಳೂರಿಂದ ಹೊರಗೆ ಹಾಕಿದ್ದಾವೆ. ಈಗ ಮತ್ತೆ ಇನ್ನೊಂದು ವಿಜಯಪುರದಲ್ಲಿ ಮಾಡಬೇಕಂತ ಹೇಳುವಂಥ ತೀರ್ಮಾನ ಆಗಿದೆ. ಹಾಗಾಗಿ ನಾನು ರಾಜ್ಯದ ಸಚಿವ ಸಂಪುಟದ ಸದಸ್ಯರಲ್ಲಿ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ಕರಾವಳಿ ಜಿಲ್ಲೆಯಲ್ಲಿ ಸಚಿವ ಸಂಪುಟ ಸಭೆಯನ್ನು ಆದಷ್ಟು ಬೇಗ ನಡೆಸಬೇಕು. ಕರಾವಳಿಯಲ್ಲಿ ಸಚಿವ ಸಂಪುಟ ನಡೆದರೆ ಈ ಜಿಲ್ಲೆಯ ಈ ಜಿಲ್ಲೆಗಳ ನಾರ್ತ್ ಕೇಂದ್ರ, ಸೌತ್ ಕೇಂದ್ರ ಮತ್ತು ಉಡುಪಿ 3 ಜಿಲ್ಲೆಗಳು ಇನ್ಕ್ಲೂಡಿಂಗ್ ಕೊಡಗು ಜಿಲ್ಲೆಗಳ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯಲು ಸಾಧ್ಯ ಆಗ್ತದೆ. ಮತ್ತು ಸಚಿವ ಸಂಪುಟದ ಎಲ್ಲ ಸಚಿವರುಗಳು ಈ ಜಿಲ್ಲೆಗೆ ಬಂದು ಈ ಜಿಲ್ಲೆಯ ಕರಾವಳಿ ಭಾಗದ ಸಮಸ್ಯೆಗಳು ಏನಿದ್ದಾವೆ ಇದರ ಬಗ್ಗೆ ಅವರಿಗೆ ತಿಳುವಳಿಕೆಯನ್ನು ಕೊಡಲು ಸಾಧ್ಯ ಆಗ್ತದೆ. ಮತ್ತೊಂದು ಸಚಿವ ಸಂಪುಟ ನಡೀತದೆ ಅಂದರೆ ಆ ಭಾಗದ ಕರಾವಳಿ ಭಾಗದ ಎಲ್ಲ ವಿಚಾರಗಳ ಬಗ್ಗೆ ಅವರು ತಿಳುವಳಿಕೆಯನ್ನು ತೆಗೆದುಕೊಂಡು ಈ ಭಾಗದಲ್ಲಿ ಇರುವಂಥ ಜನರ ಸಮಸ್ಯೆಗಳಿಗೆ ಮತ್ತು ಇಲ್ಲಿ ಆಗಬೇಕಾದ ಯೋಜನೆಗಳು ಮತ್ತು ಇಲ್ಲಿ ತೆಗೆದುಕೊಳ್ಳಬಹುದಾದ ಅಭಿವೃದ್ಧಿಗೆ ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ಅವರಿಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ನಾನು ಮುಖ್ಯಮಂತ್ರಿಗಳಲ್ಲಿ ಮತ್ತು ಎಲ್ಲ ಸಚಿವ ಸಂಪುಟದ ಸಚಿವರುಗಳಲ್ಲಿ ವಿನಂತಿ ಮಾಡ್ತೇನೆ, ಮುಂದೆ ವಿಜಯಪುರ ಆದ ಮೇಲೆ ಕರಾವಳಿ ಭಾಗದಲ್ಲಿ ಸಚಿವ ಸಂಪುಟ ಸಭೆ ನಡೆಸಬೇಕು ಅಂತ ಹೇಳುವಂಥದ್ದು ನಮ್ಮ ಒಂದು ಬೇಡಿಕೆ. ಈ ಬೇಡಿಕೆ ಇಡಲಿಕ್ಕೆ ಅನೇಕ ಕಾರಣಗಳು ಇದ್ದಾವೆ. ನಮ್ಮ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ನಾವು ಬಹಳಷ್ಟು ಒತ್ತು ಕೊಡಬೇಕು ಅಂತ ಹೇಳುವಂಥದ್ದು ರಾಜ್ಯ ಮಟ್ಟದಲ್ಲಿ ಅನೇಕ ಬಾರಿ ಚರ್ಚೆ ಆಗಿದ್ದಾವೆ. ರಾಜ್ಯ ಮಟ್ಟದಲ್ಲಿ ಈ ಬಗ್ಗೆ ಬಹಳಷ್ಟು ದೊಡ್ಡ ರೀತಿಯಲ್ಲಿ ಈ ಬಗ್ಗೆ ವಿಚಾರ ವಿನಿಮಯಗಳು ನಡೆದಿದ್ದಾವೆ. ಆದರೆ ಯಾವುದೇ ಒಂದು ನಿರ್ದಿಷ್ಟವಾದಂಥ ದೊಡ್ಡ ಯೋಜನೆ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಸರ್ಕಾರ ಘೋಷಣೆ ಮಾಡಿಲ್ಲ. ಈ ರಾಜ್ಯದಲ್ಲಿ ಇರುವಂಥ ಪ್ರವಾಸೋದ್ಯಮಕ್ಕೂ ಕರಾವಳಿ ಭಾಗದ ಮಂಗಳೂರಿನಿಂದ ಈ ತಲಪಾಡಿಯಿಂದ ಹಿಡಿದು ಕಾರವಾರವರೆಗೆ ಇರತಕ್ಕಂಥ ಕೋಸ್ಟಲ್ ಬೆಲ್ಟಿಗೆ ಮತ್ತು ಮೀನುಗಾರಿಕೆಗೆ ಒಂದು ದೊಡ್ಡದಾದಂಥ ಸಂಬಂಧ ಇದೆ ಮತ್ತು ಇದು ಬೆಳವಣಿಗೆ ದೃಷ್ಟಿಯಲ್ಲಿ ಅಗತ್ಯ ಇದೆ. ಹಾಗಾಗಿ ಇದಕ್ಕೆ ನೀವು ಈ ಸಚಿವ ಸಂಪುಟ ಸಭೆ ನಡೆದರೆ ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವಂಥದ್ದು ನಮ್ಮ ಒಂದು ಬೇಡಿಕೆ ಇದೆ. ಅದೇ ರೀತಿ ಇನ್ನೊಂದು ಮಂಗಳೂರು, ಈಗ ದಕ್ಷಿಣ ಕನ್ನಡ, ಉಡುಪಿ, ನಾರ್ತ್ ಕೇಂದ್ರ ಅಂತ 3 ಇದೆ. ಹಿಂದೆ ಸೌತ್ ಕೇಂದ್ರ, ನಾರ್ತ್ ಕೇಂದ್ರ ಇತ್ತು. ಮಧ್ಯದಲ್ಲಿ ಒಂದು ಜಿಲ್ಲೆ ಉಡುಪಿ ಹೊಸತಾಗಿ 1997ನಲ್ಲಿ ಇದೊಂದು ಜಿಲ್ಲೆ ಆಯಿತು. ಈಗ ಜನರು ಕೇಳ್ತಾರೆ, ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮಂಗಳೂರು ಜಿಲ್ಲೆ ಅಂತ ಘೋಷಣೆ ಮಾಡಿದರೆ ಒಳ್ಳೆಯದಿತ್ತು ಅಂತ ಹೇಳುವಂಥದ್ದು ಎಲ್ಲಿಯೋ ಒಂದು ಕಡೆ ಸ್ವಲ್ಪ ಚಟುವಟಿಕೆಗಳು ಪ್ರಾರಂಭ ಆಗಿದ್ದಾವೆ. ಮತ್ತು ಎಲ್ಲಿಯೋ ಒಂದು ಕಡೆ ಅದಕ್ಕೆ ಒಂದು ಕನ್ಸೆನ್ಸಸ್ ಬಂದ ಹಾಗೆ ನನಗೆ ಕಾಣ್ತಾ ಇದೆ. ಏನು ಕನ್ಸೆನ್ಸಸ್ ಅಂದರೆ, ಮಂಗಳೂರು ಶುಡ್ ಬಿ ಎ ಬ್ರ್ಯಾಂಡೆಡ್, ಮಂಗಳೂರು ಬ್ರ್ಯಾಂಡ್ ಆಗಬೇಕು. ಮಂಗಳೂರು ಅಂತ ಹೇಳಿದರೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಹೆಸರಿದೆ. ಹಾಗಾಗಿ ಮಂಗಳೂರಿಗೆ ಮಂಗಳೂರು ವಿಶ್ವವಿದ್ಯಾನಿಲಯವೂ ಇದೆ. ಜಿಲ್ಲೆಗಳ ಪೈಕಿ ಈ 2 ಜಿಲ್ಲೆಗಳು ಆಗಿದ್ದಾವೆ. ಹಾಗಾಗಿ ಇಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗನ್ನು ನಡೆಸುವುದು ಭಾಳ ಸೂಕ್ತ ಅಂತ ಹೇಳುವಂಥದ್ದು ನನ್ನ ಒಂದು ಅಭಿಪ್ರಾಯ. ಇದು ಮುಖ್ಯಮಂತ್ರಿಗಳು ಖಂಡಿತವಾಗಿ ಇದನ್ನು ಅದು ಒಂದು ಖಂಡಿತವಾಗಿ ಇದನ್ನು ಒಪ್ತಾರೆ ಮತ್ತು ಮಾಡ್ತಾರೆ ಅಂತ ಹೇಳುವ ಧೈರ್ಯ ನನಗಿದೆ. ಮುಂದಿನ ಅಧಿವೇಶನದಲ್ಲಿ ಕೂಡ ನಾನು ಈ ಬಗ್ಗೆ ಮಾತಾಡ್ತೀನಿ ಮತ್ತು ಮುಖ್ಯಮಂತ್ರಿಗಳ ಜೊತೆ ಕೂಡ ಜಿಲ್ಲೆಯ ಎಲ್ಲ ಶಾಸಕರುಗಳ ಜೊತೆ ಕೂಡ ನಾವು ಇದರ ಮಾತಾಡಿ ಈ ಒಂದು ವಿಚಾರವನ್ನು ಕಾರ್ಯಗತಗೊಳಿಸಿದರೆ ನಮ್ಮ ಜಿಲ್ಲೆಗೆ ದೊಡ್ಡ ಪ್ಯಾಕೇಜ್. ಈಗ ನಾವು ಬೇರೆ ಬೇರೆ ನಿತ್ಯವಾಗಿ ನಡೆದಂಥ 3 ಕ್ಯಾಬಿನೆಟ್ ಮೀಟಿಂಗ್ಗಳಲ್ಲಿ ಕೂಡ ಆ ಜಿಲ್ಲೆಗಳಿಗೆ ದೊಡ್ಡ ಪ್ಯಾಕೇಜ್ಗಳು ಹೋಗಿದ್ದಾವೆ, ದೊಡ್ಡ ದೊಡ್ಡ ಯೋಜನೆಗಳು ಜಾರಿಗೆ ತಂದಿದ್ದಾರೆ. ಹಾಗಾಗಿ ನಮ್ಮ ಹಿತದೃಷ್ಟಿಯಿಂದ ಕರಾವಳಿ ಜನಜೀವನ ಬೇರೆ ಜಿಲ್ಲೆಯ ಜನರಿಗಿಂತ ಭಿನ್ನವಾಗಿರ್ತಕ್ಕಂಥದ್ದು ಮತ್ತು ಇಲ್ಲಿಯ ಸಂಸ್ಕೃತಿ, ಇಲ್ಲಿ ಇರ್ತಕ್ಕಂಥ ಮೀನುಗಾರಿಕೆ ಇರ್ಬೋದು, ಬಂದರು ಪ್ರದೇಶ ಇರ್ಬೋದು ಅಥವಾ ಪ್ರವಾಸೋದ್ಯಮದ್ದು ರಸ್ತೆಗಳಿರ್ಬೋದು, ಕನೆಕ್ಟಿವಿಟಿ ಇರ್ಬೋದು, ಎಲ್ಲವೂ ಪೂರಕವಾಗಿರ್ತಕ್ಕಂಥ ದೊಡ್ಡ ಸಂಸ್ಥೆ ದೊಡ್ಡ ಒಂದು ಜಿಲ್ಲೆಗಳಾಗಿರೋದರಿಂದ ಇದಕ್ಕೆ ಮುಖ್ಯಮಂತ್ರಿಗಳು ಒಪ್ಪಿ ಕ್ಯಾಬಿನೆಟ್ ಮೀಟಿಂಗನ್ನು ನಮ್ಮಲ್ಲಿ ನಡೆಸಿ ಅಂತ ಹೇಳುವುದನ್ನು ನಾನು ಅವರಿಗೆ ಪ್ರಾರ್ಥನೆಯನ್ನು ತಮ್ಮ ಮೂಲಕ ಕೂಡ ಸುದ್ದಿ ಅವರಿಗೆ ಮುಟ್ಟಬೇಕು ಅಂತ ಹೇಳೋ ಮೂಲಕ ಪ್ರಾರ್ಥನೆಯನ್ನು ಮಾಡಿಕೊಡ್ತಾ ಇದ್ದೀನಿ.
ಇನ್ನು ನಾವು ಎರಡನೇ ವಿಚಾರ ಹೇಳಲಿಕ್ಕಿದ್ದದ್ದು ಮರಳು ಮತ್ತು ಕಲ್ಲಿನ ವಿಚಾರವಾಗಿ ನಾನು ಕೇಳ್ತಾ ಇರೋದು, ಈಗ 90% ಒಂದು ಕಲ್ಲು ಸಿಗುವುದಿಲ್ಲ ಅಂತ ಆದರೆ ಎಲ್ಲ ಇಲ್ಲಿಗಲ್ ಮಾಡಲಿಕ್ಕೆ ನೀವ್ಯಾಕೆ ಬಿಟ್ರಿ? ನಿಮ್ಮ ಕಾಲದಲ್ಲಿ ಎಷ್ಟು ಲೈಸೆನ್ಸ್ಗಳನ್ನ ಕೊಟ್ರಿ? ನೀವು ಕೊಡುವಂಥ ಲೈಸೆನ್ಸ್ ಏನು? ಜಾಗ ಸಮತಟ್ಟು ಮಾಡಲಿಕ್ಕೆ 5,000 ರೂಪಾಯಿ ಕಟ್ಟಿ ಅವನಿಗೆ ಅರ್ಜಿ ತಗೊಳ್ಳುವಂಥ, ಜಾಗ ಸಮತಟ್ಟು ಮಾಡಲಿಕ್ಕೆ ಅದು ಕಲ್ಲು ಗಡಿಲಿಕ್ಕೆ ಅಂತ ಆಗುತ್ತೆ. ಸೊ ಏನು ಕಾನೂನು ಪ್ರಕಾರ ಇದೆಯೋ ಅದನ್ನು ಕೊಡಿ, ಮತ್ತು ಅವರಿಗೆ ಅದಕ್ಕೆ ಮತ್ತು ಎಷ್ಟು ಜನರಿಗೆ ಕೊಡ್ತಾರೆ ಕೊಡಿ, ಮ್ಯಾಕ್ಸಿಮಮ್ ನಂಬರ್ ಕೊಡಿ. ಮರಳು ತೆಗಿಲಿಕ್ಕೂ ಕೊಡಿ, ಮ್ಯಾಕ್ಸಿಮಮ್ ನಂಬರ್ ಕೊಟ್ಟು ಸರಳೀಕರಣ ಮಾಡಿದರೆ ಈ ಸಮಸ್ಯೆ ಪರಿಹಾರ ಆಗ್ತದೆ ಅಂತ ಹೇಳುವಂಥದ್ದಕ್ಕೆ ನಾವು ಖಂಡಿತವಾಗಿ ರಾಜ್ಯ ಸರ್ಕಾರ ಬದ್ಧ ಇದೆ, ನಾವು ಬದ್ಧರಿದ್ದೇವೆ. ಎಲ್ಲ ಶಾಸಕರು, ಕಾಂಗ್ರೆಸ್ನ ಪರವಾಗಿ ನಾವು ಆಡಳಿತ ಪಕ್ಷ ಸದಸ್ಯರು ನಾವು ಕೂಡ ಬದ್ಧರಾಗಿದ್ದೇವೆ. ಸರಳೀಕರಣ ಆಗಬೇಕು, ಮರಳು ಮತ್ತು ಕಲ್ಲು ಸಿಗಬೇಕು, ಜನರಿಗೆ ಉದ್ಯೋಗ ಆಗಬೇಕು, ಮತ್ತು ಇದರಿಂದ ಕಾರ್ಮಿಕರಿಗೆ ನೊಂದಿದ್ದಾರೆ, ಕಾರ್ಮಿಕರಿಗೆ ಕೆಲಸ ಇಲ್ಲ ಅಂತ ಏನು ಹೇಳಿದಾರೋ ಅದು ನಾನು ಒಪ್ಪಿಕೊಳ್ಳುತ್ತೇನೆ. ಹಾಗಾಗಿ ಇದು ಒಂದು ರೀತಿಯ ಕಾನೂನು ಬದ್ಧತೆ ಮಾಡಲಿಕ್ಕೆ ಸರ್ಕಾರ ಕೂಡ ಪ್ರಯತ್ನ ಮಾಡ್ತಾ ಇದೆ. ಈ ಪ್ರಯತ್ನಕ್ಕೆ ನಾವೆಲ್ಲರೂ ಕೈ ಜೋಡಿಸಬೇಕು ಅಂತ ಹೇಳುವಂಥದ್ದು ಕೂಡ ನನ್ನ ಬೇಡಿಕೆ ಇದೆ, ನಂದು ಕೂಡ ಅದಕ್ಕೆ ಬೆಂಬಲ ಇದೆ. ಇನ್ನು ಒಂದು ವಿಚಾರ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯದಲ್ಲಿ ಸಂಬಂಧಪಟ್ಟ ಹಾಗೆ ಈ ಆಟೋ ರಿಕ್ಷಾ, ಎಲೆಕ್ಟ್ರಿಕ್ ಆಟೋ ರಿಕ್ಷಾಗಳಿಗೆ ಎಲ್ಲಿ ಬೇಕಾದ್ರೆ ನಿಲ್ಬೋದು, ಎಲ್ಲಿ ಬೇಕಾದರೆ ಹೋಗ್ಬೋದು, ಏನು ಬೇಕಾದರೆ ಮಾಡ್ಬೋದು ಅಂತ ಹೇಳುವಂಥ ಒಂದು ಪದ್ಧತಿ ಇತ್ತು. ಬಿಕಾಸ್ ಟು ಎನ್ಕರೇಜ್ ಎಲೆಕ್ಟ್ರಿಕ್ ವೆಹಿಕಲ್ ಗೌರ್ಮೆಂಟ್ ಹ್ಯಾಸ್ ಟೇಕನ್ ದಟ್ ಸ್ಟೆಪ್. ಸೆಂಟ್ರಲ್ ಗೌರ್ಮೆಂಟ್ ತಗೊಂಡಿತ್ತು, ರಾಜ್ಯ ಸರ್ಕಾರ ಅದು ಅನುಷ್ಠಾನ ಮಾಡ್ತಾ ಇತ್ತು. ಇವತ್ತು ನಾವೊಂದು ಕಾನೂನನ್ನು ತರಬೇಕು ಅಂತ ನಾನು ವಿಧಾನ ಪರಿಷತ್ನಲ್ಲಿ ಭಾಳಷ್ಟು ಹೋರಾಟ ಮಾಡಿದ್ದೆ, ಮತ್ತು ಸಾರಿಗೆ ಸಚಿವರು ಒಂದು ಭರವಸೆ ಕೊಟ್ಟಿದ್ದರು, ಈ ಬಗ್ಗೆ ನಾವು ಒಂದು ನಿರ್ದಿಷ್ಟವಾದ ಕಾನೂನು ತರ್ತೇನೆ ಅಂತೇಳೋ ಮಾತನ್ನು ಹೇಳಿದರು. ನಾವು ಹೇಳಿದ್ದಿಷ್ಟೇ, ನೀವು ಈ ರಿಕ್ಷಾಗಳಿಗೆ ಫ್ರೀನೇ ಕೊಡಿ, ವಿ ಹ್ಯಾವ್ ನೋ ಅಬ್ಜೆಕ್ಷನ್. ಆದರೆ ಕಾನೂನು ಮಾತ್ರ ಬೇರೆ ಆಟೋ ರಿಕ್ಷಾಗಳಿಗೆ ಪರ್ಮಿಟ್ ಕಂಡೀಷನ್ ಏನಿದೆಯೋ ಅಂಥದ್ದೇ ಪರ್ಮಿಟ್ ಕಂಡೀಷನ್ ಅವರಿಗೂ ಕೊಡಿ. ಅವರು ದುಡಿತಾರೆ, ಇವರು ದುಡಿತಾರೆ. ಪರ್ಮಿಟ್ ಕಂಡೀಷನ್ ಇಲ್ಲದೆ ಏನು ಬೇಕಾದರೆ ಮಾಡ್ಬೋದು ಅಂತ ಹೇಳಿದರೆ ಇಟ್ ಈಸ್ ನಾಟ್ ಕರೆಕ್ಟ್. ಮಂಗಳೂರಿನಲ್ಲಿ ಗ್ರಾಮಾಂತರ ನಗರ ಎಲ್ಲಿ ಅವನ ಅಡ್ರೆಸ್ ಇದೆಯೋ ಅಲ್ಲಿ ಅವನು ಆಟೋ ರಿಕ್ಷಾ ಪರ್ಚೇಸ್ ಮಾಡಿದರೆ ಅಲ್ಲಿಯೇ ಬಿಡಬೇಕು ಅಂತ ಇರುವಂಥ. ನೀವು ಕೇರಳದವನು ಇಲ್ಲೇ ಬಂದು ಬಿಡೋದು, ನೀವು ಬೆಳ್ತಂಗಡಿಯವರು ಮಂಗಳೂರಲ್ಲೇ ಬಂದು ನಿಲ್ಲೋದು, ಮುಲ್ಕಿಯವರು ಮಂಗಳೂರಲ್ಲಿ ಸಿಟಿಯಲ್ಲೇ ಬಂದು ನಿಲ್ಲೋದು. ಇದರಿಂದ ನಮ್ಮ ರಿಕ್ಷಾ ಚಾಲಕರಿಗೆ ತೊಂದರೆ ಆಗ್ತದೆ. ಇಟ್ ಈಸ್ ನಾಟ್ ಕರೆಕ್ಟ್. ಸಂಖ್ಯೆಗಿಂತ ಜಾಸ್ತಿ ರಿಕ್ಷಾ ಆಗ್ತದೆ ಅಂತ ಹೇಳೋದು ನಮ್ಮ ವಾದ ಇತ್ತು. ಇದನ್ನು ಸರ್ಕಾರ ಇವತ್ತು ನಿಮಗೆ ಕಾಪಿಯನ್ನು ಕೊಟ್ಟಿದ್ದೇನೆ, ಅದು ಸರ್ಕಾರ ಇವತ್ತು ಒಪ್ಪಿಕೊಂಡಿದೆ ಅಂದರೆ ಸರ್ಕಾರದವರು ನನ್ನ 0ವರೆಗೆ ರೈಸ್ ಮಾಡಿದಂಥ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಟ್ಟಿತ್ತು. ಅವರು ಭರವಸೆ ಕೊಟ್ಟಿದ್ದರು, ಅದನ್ನು ನಾನು ತನಿಖೆ ಮಾಡ್ತೀನಿ ಮತ್ತು ಒಂದು ಕಾನೂನು ತರ್ತೇನೆ ಅಂತ. ನಾನು ಇದನ್ನು ಭರವಸೆ ಸಮಿತಿಗೆ ಕಳಿಸಿದ್ದೆ. ನೀವು ಭರವಸೆ ಕೊಟ್ಟಿದ್ದೀರಿ, ಈಡೇರಲಿಲ್ಲ ಸ್ವಾಮಿ ಅಂತ. ಮೊನ್ನೆ ಅಶ್ಯೂರೆನ್ಸ್ ಕಮಿಟಿಯವರು ಇದನ್ನು ಚರ್ಚೆ ಮಾಡಿ ಅಧಿಕಾರಿಗಳನ್ನು ಕರೆಸಿ ಇದರ ಬಗ್ಗೆ ಕಾನೂನು ಹೊರಡಿಸಿ ಅಂತ ಫರ್ಮಾನು ಮಾಡಿದ ಮೇಲೆ ಈ ಒಂದು ಆದೇಶ ಬಂದಿದೆ. ನಾನು ಅದನ್ನು ಸ್ವಾಗತ ಮಾಡ್ತೇನೆ. ನಮ್ಮೆಲ್ಲ ರಿಕ್ಷಾ ಚಾಲಕರು ಅದನ್ನು ಸ್ವಾಗತ ಮಾಡ್ತಾರೆ, ಮತ್ತು ದೇ ಆರ್ ಹ್ಯಾಪಿ ವಿತ್ ದಿಸ್ ಒಂದು ಕಾನೂನು ಬಂದದಕ್ಕೆ ಸರ್ಕಾರದ ಮೇಲೆ ಅವರೊಂದು ಒಳ್ಳೆಯ ಒಂದು ಭಾವನೆ ಅವರಿಗೂ ಬಂದಿದೆ, ಅವರಿಗೂ ಸಹಾಯ ಆಗಿದೆ ಅಂತ ಹೇಳೋದು. ಮತ್ತು ನಾವು ಆಟೋ ಎಲೆಕ್ಟ್ರಿಕ್ ವೆಹಿಕಲ್ಗೆ ವಿರೋಧ ಇಲ್ಲ, ಅವರೂ ಬೇಕು, ಎಲೆಕ್ಟ್ರಿಸಿಟಿ ಬರೀಬೇಕು, ಬಟ್ ಅವರಿಗೂ ಇವರಿಗೂ ಕಾನೂನು ಸಾಮ್ಯ ಇರಬೇಕು ಅಂತ ಹೇಳುವಂಥದ್ದು ನಮ್ಮ ಉದ್ದೇಶ. ಹಾಗಾಗಿ ನಮ್ಮ ಒಂದು ಪ್ರಯತ್ನಕ್ಕೆ ಫಲ ಕೊಟ್ಟಿದೆ ಅಂತ ಹೇಳೋದನ್ನು ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನ್ ಸಿ ಆರ್ ಝೆಡ್ ಇದೆ ಅಲ್ವಾ? ನಾನು ಏನು ಹೇಳ್ತೀನಿ ಉದಯ್ ಕೋಟಿ ಅಂದರೆ, ಈಗ ನೀವು ಮೊದಲು ನಾವು ಗುರುಪುರ ನದಿಯಲ್ಲೆಲ್ಲ ಮರಳು ತೆಗಿತಾ ಇತ್ತು. ಯು ಕೀಪ್ ಸಮ್ ಡಿಸ್ಟೆನ್ಸ್. ಈಗ ಬ್ರಿಡ್ಜ್ ಇದೆ, ಡ್ಯಾಮ್ ಇದೆ, 1 ಕಿಲೋಮೀಟರ್ ತೆಗಿಬಾರ್ದು. ಹೌದು, ಅದು ಮಾಡಬಾರ್ದು. ಅಲ್ಲಿ ಇವತ್ತು ಏನಾದರೂ ತೀರ್ಮಾನ ಬರ್ತದೆ ಅಂತ ನಾವು ಮೊನ್ನೆ ಪೂಂಜಾ ಅವರು ತಾವು ಮೀಟಿಂಗಲ್ಲಿ ಇದ್ದೀರಿ ಅಂತ ಕಾಣ್ತದೆ. ತೋಡುಗಳಲ್ಲಿ ಹರಿಯುವಂಥ ಏನು ಅದನ್ನು ತೆಗಿಲಿಕ್ಕೆ ಪರ್ಮಿಷನ್ ಕೊಡಿ. ಅದು ತೆಗೆದುಕೊಟ್ರೆ, ಅದು ಗ್ರಾಮ ಪಂಚಾಯತ್ ಮುಖಾಂತರನೇ ಕೊಟ್ಟರೆ ಆ ಗ್ರಾಮಕ್ಕೆ ಬೇಕಾದಂಥ ಮರಳು ಅಲ್ಲಿಯೇ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಅಧಿಕಾರವನ್ನು ತೆಗೆಯುವಂಥದ್ದು PDOಗಳಿಗೆ ಅಥವಾ ಪಂಚಾಯತ್ಗಳಿಗೆ ಕೊಡಿ ಅಂತ ಇತ್ತು. ಇವತ್ತು ಅದು ಎಜೆಂಡಾ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಸರಳೀಕರಣ ಮಾಡಬೇಕು, ಸಿಗಬೇಕಾದ್ರೆ ಅದು ಬೇಕು ಅಂತ. ಹಾಗಾಗಿ ಒಂದು ತೀರ್ಮಾನಕ್ಕೆ ಬರ್ಬೋದು ಅಂತ ನಾನು
ಭಾವಿಸ್ತೇನೆ. ಅಲ್ಲ, ಈಗ 18 ಬ್ಲಾಕ್ಗಳಲ್ಲಿ ಆಲ್ರೆಡಿ ಟೆಂಡರ್ ಕರೆದ್ರು ಕೂಡ ಅದಕ್ಕೆ ಪೂರಕವಾಗಿ ಇನ್ನು ಟೆಂಡರ್ ಅದಕ್ಕೆ ಅಂದ್ರೆ ಒಂದು ಟೆಂಡರ್ ಅಲ್ಲಿ ಒಂದು ಕನಿಷ್ಠ 3 ಜನ ಬ್ಲಾಕ್ ಅಲ್ಲಿ 3 ಜನ ಭಾಗವಹಿಸಬೇಕು. ಅಂದ್ರೆ ಮರಳಿಗೆ ಅವಕಾಶ ಇದ್ರೂ ಕೂಡ ಬರ್ತಾ ಇಲ್ಲ, ಅಂದ್ರೆ ಮರಳಿದು ಕೊರತೆ ಇಲ್ಲ ಅಂತ ಹೇಳಿ ಎನ್ನುವ ಇದು ಭಾವನೆ ಅಧಿಕಾರಿಗಳಲ್ಲೂ ಇದೆ. ಹೌದು, ಅದು ಏನು ಹೇಳ್ತಾರೆ ಅಂದರೆ 25 ಮರಳು ಬ್ಲಾಕ್ಗಳಲ್ಲಿ 15 ಬ್ಲಾಕ್ಗಳು ಕಾರ್ಯನಿರ್ವಹಿಸ್ತಾ ಇದೆ. ಜೂನ್ 5ರಿಂದ ಅಕ್ಟೋಬರ್ 15 ಪರಿಸರ ಕ್ಲಿಯರೆನ್ಸ್ ಬುಕ್, ಇದು ಯಾವುದು CRZ ಬಗ್ಗೆ ನಾನು ಪತ್ರಿಕೆಯಲ್ಲಿ ಬಂದಂಥ DC ಒಂದು ಸ್ಟೇಟ್ಮೆಂಟನ್ನು ಓದಿ ಹೇಳ್ತಾ ಇದ್ದೇನೆ. ಹಾಗಾಗಿ ಅವರೇನು ಹೇಳ್ತಾರೆ, ಬೇಕಾದಷ್ಟು ಮರಳಿದೆ ಅಲ್ವಾ, ನಿಮಗೆ ಇಲ್ಲಿ ಶಾರ್ಟೇಜ್ ಎಲ್ಲಿದೆ ಅಂತ ಕೇಳ್ತಾರೆ. 74,650 ಮೆಟ್ರಿಕ್ ಟನ್ ಮರಳು ಕಳೆದ ವರ್ಷ ಮಾರಾಟ ಆಗಿದೆ. ಈ ವರ್ಷ 11,000 ಮೆಟ್ರಿಕ್ ಟನ್ ಮಾರಾಟ ಆಗಿದೆ. 3 ಟನ್ ಲಾರಿಗೆ 10,000 ರೂಪಾಯಿನಿಂದ 12,000 ಪೂರೈಸಲಾಗ್ತಿದೆ. ಬೇಕಾದಷ್ಟು ಮರಳು ಇದೆ ಅಂತ ಮಾತನ್ನು ಅವರು ತೀರ್ಮಾನ ಅಧಿಕಾರಿಗಳು ಕೊಟ್ಟಿರುವ ಮಾಹಿತಿ. ಅಲ್ಲ, 18 ಬ್ಲಾಕ್ಗಳು ಈಗ ಟೆಂಡರಿಗೆ ಓಪನ್ ಆಗಿದ್ರು ಕೂಡ ಅಲ್ಲಿ ಟೆಂಡರ್ಗೆ ಯಾರು ಬಂದಿಲ್ಲ. ಅಂದ್ರೆ ಈಗ ಒಂದು ವೇಳೆ ಮರಳಿದ್ದು ಅಷ್ಟು ಅಗತ್ಯ ಇದ್ರೆ ಇವರು ಟೆಂಡರ್ದಾರರು ಯಾಕೆ ಭಾಗವಹಿಸಲಿಲ್ಲ ಎನ್ನುವ ಒಂದು ಪ್ರಶ್ನೆ ಕೂಡ ಇದೆ. ಅದು ಒಂದು ಟೆಂಡರ್ ಅಲ್ಲಿ ಅದೇನೋ 3 ಜನ ಭಾಗವಹಿಸಬೇಕು ಅಂತ, ಕನಿಷ್ಠ 3 ಜನ ಇರಲೇಬೇಕು ಅಂತ ನಿಯಮ ಇದೆ ಅಂತ ಅವ್ರು ಹೇಳ್ತಾರೆ. ಒಬ್ರಿಬ್ರು ಇದ್ರೆ ಆಗೋದಿಲ್ಲ. ತಾಲೂಕಿಗೆ ಒಂದರಂತೆ ಈಗ ಟೆಂಡರ್ ಆಗೋದು, ಹಾಗಾಗಿ ಅದು ತಾಲೂಕು ಬೇಡ ಇಡೀ ಜಿಲ್ಲೆಯಲ್ಲಿ ಮಾಡಿ ಅಂತ ಮೊನ್ನೆ ನೋಡಿ. ನಮ್ಮಲ್ಲಿ ಕೂಡ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಎಲ್ಲ ಟೆಂಡರ್ ತಗೊಳ್ಳಿ ಅಂತ ನಾನು ಆಶೀರ್ವಾದ ಪಡ್ತೀನಿ. ಮತ್ತು ನಮ್ಮಲ್ಲಿ ಅಂದರೆ ಸಾರ್ವಜನಿಕರು ವ್ಯಾಪಾರ ಮಾಡೋರು ಮಾಡಲಿ. ಸಮಸ್ಯೆ ಅಥವಾ ಅಭಿವೃದ್ಧಿ ಅಂದ್ರೆ ಯಾವ ರೀತಿ? ಅಲ್ಲ, ಇಲ್ಲ, ಈ ವೆಸ್ಟರ್ನ್ ಘಾಟ್ ಘೋಷಣೆ ಮಾಡಿದ್ದಾರೆ. ವೆಸ್ಟರ್ನ್ ಘಾಟ್ ಘೋಷಣೆ ಈ ಕಸ್ತೂರಿ ರಂಗನ್ ವರದಿ ಪ್ರಕಾರ ಸೆನ್ಸಿಟಿವ್ ಇಕೋ ಸೆನ್ಸಿಟಿವ್ ಏರಿಯಾ ಇಂಪ್ರೂವ್ಮೆಂಟ್ಗೆ ಅನುಮತಿ ಕೊಡ್ತಾ ಇದೆ. ಅಲ್ಲಿ ಅನಪೇಕ್ಷಿತ ಅಭಿವೃದ್ಧಿ ಚಟುವಟಿಕೆ ಮಾಡಬಾರ್ದು ಅಂತ. ಮತ್ತೆ ಅದು ಸೂಕ್ಷ್ಮ ಪ್ರದೇಶ ಅಂತ ಅದರ ಬಗ್ಗೆ ಡಿಸ್ಪ್ಯೂಟ್ ಇದೆ. ಆ ಸೂಕ್ಷ್ಮ ಪ್ರದೇಶದಲ್ಲಿ ನೀವು ಅಭಿವೃದ್ಧಿ ಆಗಬೇಕು ಅಂತ ಯಾಕೆ ಹೇಳಿದೆ? ಅಲ್ಲಿ ಆಗಬೇಕು. ಸರ್ಕಾರ ಟೋಟಲ್ ನಮ್ಮ ಕಸ್ತೂರಿ ರಂಗನ್ ವರದಿಯನ್ನು ನಿರಾಕರಣೆ ಮಾಡಿದೆ. ಇಟ್ ಈಸ್ ನಾಟ್ ಫಿಟ್ ಅಂತ ಹೇಳಿ ಅಲ್ಲಿ ಅಭಿವೃದ್ಧಿ ಚಟುವಟಿಕೆ ಆಗ್ತಾ ಇರೋದ್ರಿಂದ ಈಗ ಆಗ್ತಾ ಇಲ್ಲ. ಈಗ ಗಣಿಗಾರಿಕೆ ಆಗ್ತಾ ಇಲ್ಲ, ಗಣಿಗಾರಿಕೆ ಆಗ್ತಾ ಇಲ್ಲ, ಸ್ಕೂಲ್ಗಳು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ, ಮನೆಯಿಂದ ಇಂಪ್ರೂವ್ ಮಾಡಿ ಪರ್ಮಿಷನ್ ಕೊಡ್ತಾ ಇಲ್ಲ, ಇಂಡಸ್ಟ್ರಿ ನಡೀತಾ ಇಲ್ಲ. ಹಾಗಾಗಿ ತುಂಬಾ ತೊಂದರೆಗಳಿದೆ. ಆ ಭಾಗದಲ್ಲಿ ಗಣಿಗಾರಿಕೆ ಮಾಡಬಾರ್ದು ಅಂತ. ಗಣಿಗಾರಿಕೆ ಹೌದು. ಈಗಿನ ಕಸ್ತೂರಿ ರಂಗನ್ ವರದಿ ಪ್ರಕಾರ ನೀವು ಅಲ್ಲಿ ಹೋಗಲೇಬಾರ್ದು ಅಂತೆ, ದನಗಾರಗಳನ್ನು ಮೇಯಿಸಲು ಕಳಿಸಬಾರ್ದು ಅಂತ ಹೇಳ್ತಾರೆ. ಅವರು ಫ್ಲೈಟಲ್ಲಿ ತಿರುಗಿ ನೋಡಿದ್ರು. ಅವರು ಸರ್ವೆ ಹೇಗೆ ಮಾಡಿದ್ರು ಅಂದರೆ, ಅವರು ವಿಮಾನದಲ್ಲಿ ಸುತ್ತಾಡಿತ್ತು, ಮರ ಗಿಡಗಳು ಕಂಡಿತ್ತು. ನಮ್ಮ ಮರ ಯಾವುದು? ನಮ್ಮ ಮರ ಇದು ಯಾವುದು? ಅಡಿಕೆ ಮರಗಳು. ಅವರು ಅನಿಸಿದ್ದು ಸಿಕ್ಕಾಪಟ್ಟೆ ಮರ ಉಂಟು ಏನೇಟೆ ಅಂತ. ಮರ ಇಚ್ಚಿ ನಮ್ದು ಅಡಿಕೆ ಮರ ತೆಗೆದ್ರೆ ಕಾಸು. ಸಚಿವ ಸಂಪುಟ ಸಭೆ ಚಾಮರಾಜನಗರ, ನಂದಿ ಹಿಲ್ಸ್ ಮತ್ತು MM ಹಿಲ್ಸ್ ಚಾಮರಾಜನಗರ MM ಹಿಲ್ಸಲ್ಲಿ ನಡೆಯಿತು, ನಂದಿ ಹಿಲ್ಸಲ್ಲಿ ನಡೆಯಿತು, ಗುಲ್ಬರ್ಗದಲ್ಲಿ ನಡೆಯಿತು. ನಾವು ನೆಕ್ಸ್ಟ್ ಇದು ವಿಜಯಪುರ. ಹೌದು, ಆಗಬೇಕು ಅಂತ. ನೆಕ್ಸ್ಟ್ ಮ್ಯಾಂಗ್ಳೂರು ಮಾಡಿದ್ರು ಒಳ್ಳೆಯದು. ಎಲ್ಲ ಉಂಟಲ್ಲ, ಈಗ ಹೊಸ DC ಆಫೀಸ್ ಆಗಿದೆ, ಜಾಗ ಉಂಟು, ಮಂತ್ರಿಗಳಿಗೆ ಕೂತ್ಕೊಳ್ಳಿ. ಒಂದು 5 ಸ್ಟಾರ್ ಹೋಟೆಲ್ನ ಕೊರತೆ ಇದೆ ಅಷ್ಟೇ. ಸ್ಟಾರ್ ಹೋಟೆಲ್ಗಳ ಕೊರತೆ ಬಂದವರಿಗೆಲ್ಲ ಕೂತ್ಕೊಳಿಸ್ಬೇಕು. ಇಲ್ಲ, ಇನ್ನು ಮುಂದಕ್ಕೆ ಬಹುಶಃ ಈಗ ಎಲ್ಲ ಚಾರ್ಜರು ಅದು ಇದು ಬರ್ಲಿಕ್ಕೆ ಶುರು ಆಗಿದೆ. ಮೊದಲು ಪೆಟ್ರೋಲ್ ಡೀಸೆಲ್ ಇತ್ತು, CNG ಆಯಿತು, ಮತ್ತೆ ಇನ್ನೊಂದು ಯಾವುದು ಇನ್ನೊಂದು ಇತ್ತಲ್ಲ, ಇಥೆನಾಲ್ ಆಯಿತು, ಬೇರೆ ಬೇರೆ ಆಯಿತು. ಈಗ ಪರ್ಮಿಟೆಡ್ ಕಂಡೀಷನ್ ತಂದಿರ್ತಕ್ಕಂಥದ್ದು. ಈಗ ಯಾರ್ದು ಪರ್ಮಿಟ್ ನಗರದಲ್ಲಿ ಹೆಸರಿನಲ್ಲಿ ಅವನ ಅಡ್ರೆಸ್ಸಲ್ಲಿ ಇಲ್ಲ, ಈ ಅಷ್ಟು ಗೋ ಔಟ್. ಅವನ ಅಡ್ರೆಸ್ಸಿಂದ ಆಧಾರ್ ಕಾರ್ಡಲ್ಲಿ ಎಲ್ಲಿ ತಗೊಳ್ತಾನೆ ಅಲ್ಲಿ ಹೋಗ್ಬೇಕು. ಹಾಗಾಗಿ ಈ ಬಹುಶಃ ಒಂದು 1000 to 1500 ಆಟೋ ರಿಕ್ಷಾಗಳಿಗೆ ಒಂದು ಹೊರಗೆ ಹೋಗ್ಲಿಕ್ಕೆ ಒಂದು ಸ್ಪೇಸ್ ಆಗ್ತದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗೆ ಆಗಲಿ ಅಂತ ನಾನು ಆಸೆ ಪಡ್ತೇನೆ. ಕೋಟೆಯನ್ ಮಣ್ಣಗೆ, ವಿಜಯ ಕೋಟೆಯನ್ ಮಣ್ಣಗೆ ಕೇಂದ್ರೀಯರ ಮಂಗಳೂರು. ನಾನು ಇಲ್ಲಿಯೇ ಕೂತಿದ್ದೀನಿ. ಈಗ ಪ್ರಮುಖ ಸಚಿವರೇ ಮಂಗಳೂರಿಗೆ ಬಂದಿಲ್ಲ ಈಗ ಕಳೆದ 2 ವರ್ಷಗಳಲ್ಲಿ. ಯಾರು? ಒಂದಿಬ್ಬರು ಸಚಿವರು ಮಾತ್ರ. ಯಾವ ಸಚಿವರು ಎಲ್ಲ ಈಗ ಇಷ್ಟೊಂದು 30 ಖಾತೆ ಇದೆಯಲ್ವಾ, ಯಾರು ಸಚಿವರು ಬಂದಿದ್ದಾರೆ?
ಯಾರ್ಯಾರ ಖಾತೆಗೆ ಕೆಲಸಗಳಿಗೆ ಸಂಬಂಧಪಟ್ಟ ಹಾಗೆ ಬರ್ತಾರೆ. ಈಗ ಜವಳಿ ಸಚಿವರು ಇಲ್ಲಿ ಬರೋದಿಲ್ಲ, ಇಲ್ಲಿ ಜವಳಿ ಏನು ಇರುವುದಿಲ್ಲ, ಆ ರೀತಿ ಇರ್ಬೋದು. ಬಟ್ ಎವ್ರಿಬಡಿ ಅವ್ರು ಬಂದೇ ಬರ್ತಾರೆ, ಅವರವರ ಡಿಪಾರ್ಟ್ಮೆಂಟ್ ಕೆಲಸಕ್ಕೆ ಬರೋದಲ್ಲ. ನಾನು ಹೇಳಿದಲ್ಲ ನಿಮ್ಮ ಹತ್ರ 33 ಜನ ಕೂಡ ಬರ್ಲಿಕ್ಕೆ ಒಂದು ಅವಕಾಶ ಅಂತ ನಾನು ಹೇಳೋದು, ಬರಬೇಕು ಅಂತ ಹೇಳಿ. ಮುಖ್ಯಮಂತ್ರಿಗೆ ಏನಾದ್ರು ಹೌದು ಮಾತಾಡ್ತೀವಿ ಇಂಡೈರೆಕ್ಟ್, ಬಟ್ ನಾವು ಡೈರೆಕ್ಟ್ ಆಗಿ ತಮ್ಮ ಮೂಲಕ ಸುದ್ದಿ ಹೋಗಲಿ ಅಂತ ನಾನು ಮಾತಾಡೋದು. ನಾನು ಬೆಂಗಳೂರಲ್ಲಿ ಮಾತಾಡಿದ್ರೆ ಮಂಗಳೂರು ಮಾತಾಡಿದ್ದೇನೆ, ಇದು ಬೆಂಗಳೂರಿಗೆ ಕೇಳಲಿ ಅಂತ ಮಾತಾಡೋದು. ಅದಕ್ಕೆ ನಾನು ನಿಮಗೆ ಮೊದಲೇ ಹೇಳಿದೆ, ಇಲ್ಲಿ ಮಾತಾಡಿದ್ರೆ ಅಲ್ಲಿ ಕೇಳ್ತದ ನೋಡುವ ಫಸ್ಟ್. ಮತ್ತೆ ಏನಾಗ್ತದೆ ಮಂಗಳೂರು ಜಿಲ್ಲೆ ಘೋಷಣೆ ಬಗ್ಗೆ ಏನಾದರೂ ಇದು ಪ್ರಸ್ತಾಪ ಇದೆ. ಅದು ಮೆನಿ ಆಫ್ ಅಪ್ರೋಚ್ ದಿಸ್ ಮೆನಿ. ಇವನ್ ನಾನು ಪತ್ರಿಕೆಯಲ್ಲಿ ಹೋದೆ, ಇವನ್ ಪಾರ್ಲಿಮೆಂಟ್ ಮೆಂಬರ್ ಈಸ್ ಆಲ್ಸೋ ಸೆಟ್. ನನ್ನ ಹತ್ರ ಅವ್ರು ಪರ್ಸನಲ್ ಆಗಿ ಹೇಳಿದ್ದಾರೆ, ಅದು ಗೊತ್ತೇ ಆಗುತ್ತೆ ಮರೆ ಅವ್ಕೊಂಡ ಡೆಲ್ಲಿ. ಈಗ ಮಂಗಳೂರು ಜಿಲ್ಲೆ ಮಾಡಿದ್ರಿ, ಈಗ ಬೆಳ್ತಂಗಡಿ ಅವರು ಪುತ್ತೂರು ಅದೇನು ಮಂಗಳೂರು ಅಲ್ಲ, ಈ ಉಡುಪಿ ಜಿಲ್ಲೆ, ವಿಜಯಪುರ ಸುಮಾರು ಅದರಲ್ಲಿ ಬದಲಾವಣೆ ಆದ್ರೆ ಮುಂದೆ ಆಗುವಂತ ದಾಖಲೆಗಳನ್ನು ಸರಿಪಡಿಸುವಂತ ಕೆಲಸ. ಅದು ಒಂದು ಸಣ್ಣ ಪೋಸ್ಟ್ ಆಫೀಸ್ ಚೇಂಜ್ ಆದ್ರೆ ಆ ಊರಿನವರು ಅದರ ದಾಖಲೆಯನ್ನು ಬದಲಾಯಿಸಲಿಕ್ಕೆ ಎಷ್ಟೋ ಕಷ್ಟ. ಇಡೀ ಜಿಲ್ಲೆ ಹೆಸರು ಚೇಂಜ್ ಆದಾಗ ಜಿಲ್ಲೆ ಜನರೆಲ್ಲ ಕಷ್ಟಪಡ್ಬೇಕಾಗುತ್ತೆ. ಅದೆಲ್ಲ ಇರ್ತದೆ, ಎಲ್ಲ ಲಾಭ ಇರಲಿ ಅಂತ ನೋಡ್ಬೇಕು, ಮುಂದಿನ ಪೀಳಿಗೆ ಲಾಭ ಕೊಡ್ಬೇಕಲ್ಲ. ಅಲ್ಲ, ಹೆಸರು ಬದಲಾವಣೆ ಲಾಭ ಏನಾಗ್ತದೆ ಏನಿಲ್ಲ, ಬಟ್ ಬ್ರ್ಯಾಂಡ್ ಇದೆ. ಬಿಜೆಪಿ ಶಾಸಕರುಗಳು ಕೂಡ ನಾನು ವೇದವಾಸ್ಕಾಮದಲ್ಲಿ ಮಾತಾಡೋದನ್ನು ನೋಡಿದೆ. ನಾನು ಸರ್ಕಾರ ಅವ್ರ ಸರ್ಕಾರ ಇದ್ದಾಗಲೂ ಅವರು ಕಾನೂನುಬದ್ಧವಾಗಿ ಮಾಡಿಲ್ಲ. ಕಾನೂನುಬದ್ಧವಾಗಿ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಉದ್ದೇಶ ಇರುವಂಥದ್ದು. ಮರಳು ಮತ್ತು ಕಲ್ಲು ನಮ್ಮಲ್ಲಿ ಆಗತಕ್ಕಂಥ ಎಲ್ಲ ಕಾಮಗಾರಿಗಳಿಗೆ ಅದನ್ನೇ ಡಿಪೆಂಡ್ ಆಗಿ ಇರತಕ್ಕಂಥದ್ದು ಸತ್ಯ, ಅದರಲ್ಲಿ ಎರಡನೇ ಮಾತಿಲ್ಲ. ಮತ್ತು ಮರಳು ಮತ್ತು ಕಲ್ಲು ಸುಲಭವಾಗಿ ಸಿಗಬೇಕು ಜನರಿಗೆ ಅಂತ ಹೇಳುವುದು ಇದು ಸತ್ಯ, ಅದರಲ್ಲಿ ಎರಡನೇ ಮಾತಿಲ್ಲ. ಐ ಹ್ಯಾವ್ ನೋ ಡಿಸ್ಪ್ಯೂಟ್ ಇನ್ ದಟ್. ಆದರೆ ನಾವು ಏನು ಹೇಳ್ತೇವೆ ಅಂದರೆ, ಸ್ವಲ್ಪ ಲೀಗಲ್ ಆಗಿ ಮಾಡಿ. ಒಮ್ಮೆ ನೀವು ಲೀಗಲ್ ಆಗಿ ಅದನ್ನು ಮಾಡಿದರೆ ಮತ್ತೆ ಅದು ಪಾರಂಪರಿಕವಾಗಿ ನಡೀತಾ ಹೋಗ್ತದೆ. ಇವತ್ತು ಇಲ್ಲೀಗಲ್ ಅಂತ ಹೇಳುವಂತಹ ಶಬ್ದವನ್ನು ತೆಗೆದು ಲೀಗಲೈಸ್ ಅಂತ ಹೇಳುವಂಥ ಶಬ್ದವನ್ನು ತರಲಿಕ್ಕೆ ಮತ್ತು ಸರಳೀಕರಣ ಮಾಡಲಿಕ್ಕೆ ನಾವು ಮೊನ್ನೆ KDPಯಲ್ಲಿ ಕೂಡ ಇದನ್ನೇ ಒತ್ತಾಯ ಮಾಡಿದ್ದೇವೆ. ಎಲ್ಲ BJP ಶಾಸಕರು ನಾವು ಎಲ್ಲರೂ ಸೇರಿ ಏನು ಹೇಳಿದ್ದೇವೆ ಅಂದರೆ, ಇಲ್ಲೀಗಲ್ ಆಗೋದು ಬೇಡ, ಇಲ್ಲೀಗಲ್ ನಿಲ್ಲಿಸಿದ್ದನ್ನು ಸ್ವಾಗತ ಮಾಡ್ತೀವಿ ಅಂತ ಹೇಳಿ ಉಮಾನಾಥ್ ಕೋಟೆಯಿಂದ ಹಿಡಿದು ಪೂಂಜಾರಿಯಿಂದ ಹಿಡಿದು ನನ್ನಿಂದ ಹಿಡಿದು ಎಲ್ಲರೂ ನಾವು ಮಾತಾಡಿದ್ದೇವೆ, ಸರಿ ಮಾಡಿದ್ದೀವಿ. ಆದರೆ ಲೀಗಲೈಸ್ ಮಾಡಿ ಮತ್ತು ಸರಳೀಕರಣ ಮಾಡಿ ಅವರಿಗೆ ಕೊಡಬೇಕು ಅಂತ ಹೇಳುವ ರೀತಿಯಲ್ಲಿ ಮಾಡಿದ್ದೀವಿ. ಹಾಗಾಗಿ ಸರಳೀಕರಣ, ಲೀಗಲೈಸ್ ಮಾಡುವಂಥದ್ದು ಇದು ಇಮಿಡಿಯೇಟಾಗಿ ನಡೀಬೇಕು ಅಂತ ನಾವು ಮಾತನ್ನು ಹೇಳಿದ್ದೇವೆ. ಮತ್ತು ಈಗ ಆ್ಯಸ್ ಆನ್ ಟುಡೇ ನೀವು ಮರಳು ಕೇಳಿದರೆ ಮರಳಿನ ಅಭಾವ ಇಲ್ಲ ಅಂತ ಹೇಳುವ ರೀತಿಯಲ್ಲಿ ಕೂಡ ಅಧಿಕಾರಿಗಳು ನಮಗೆ ಸಮಜಾಯಿಷಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ಎಲ್ಲೆಲ್ಲಿ ಮರಳು ಸಿಗ್ತಾ ಇದೆ, ಸ್ಯಾಂಡ್ ಬಜಾರಲ್ಲಿ, ಸ್ಯಾಂಡ್ ಆ್ಯಪಲ್ಲಿ ಸಿಗ್ತಾ ಇದೆ ಅದು ಅಂತ ಹೇಳುವಂಥದ್ದು ಕೂಡ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವತ್ತು ನಾವು ಅದಕ್ಕೆ ಒತ್ತಾಯ ಮಾಡಿದ್ದೇವೆ. ಇವತ್ತು ಬೆಂಗಳೂರಿನಲ್ಲಿ ಬೆಳಿಗ್ಗೆ ಮೀಟಿಂಗ್ ನಡೀತಾ ಇದೆ, ಈಗ 11 ಗಂಟೆಗೆ ಬೆಂಗಳೂರಿನಲ್ಲಿ ಉನ್ನತ ಮಟ್ಟದ ಸಭೆ ನಡೀತಾ ಇದೆ. ಅದರಲ್ಲಿ ಸ್ಪೀಕರು, ನಮ್ಮ ಉಸ್ತುವಾರಿ ಮಂತ್ರಿಗಳು, ಮತ್ತು ಮೈನ್ಸ್ ಮಂತ್ರಿಗಳು ಮತ್ತು ಅಧಿಕಾರಿಗಳು ಇವತ್ತು ಭಾಗವಹಿಸಿ ಸರಳೀಕರಣಕ್ಕೆ ಏನು ಮಾಡಬೇಕೋ ಅದನ್ನು ಮಾಡಬೇಕು ಅಂತ ನನ್ನ ಸಲಹೆಯನ್ನು ನಾನು ಉಸ್ತುವಾರಿ ಮಂತ್ರಿಗಳಿಗೆ ಇವತ್ತು ಬೆಳಿಗ್ಗೆ ಕೊಟ್ಟಿದ್ದೇನೆ. ಮತ್ತು ಇಮಿಡಿಯೇಟಾಗಿ ಕೊಡಬೇಕು, ಅದರಲ್ಲಿ ಡಿಲೇ ಆಗಲಿಕ್ಕೆ ಕೊಡಬೇಕು. ಯಾಕಂದರೆ ಇದು ಕಸುಬಿನ ಪ್ರಶ್ನೆ. ಇವತ್ತು ಅನೇಕ ಮೇಸ್ತ್ರಿಗಳಿರ್ಬೋದು, ಕೂಲಿ ಕಾರ್ಮಿಕರಿರ್ಬೋದು, ವಾಹನ ಚಾಲಕರಿರ್ಬೋದು, ಎಲ್ಲರಿಗೂ ತೊಂದರೆ ಆಗಿದೆ. ಮತ್ತು ಅದರಲ್ಲಿ ರಾಯಲ್ಟಿ ಕಲ್ಲಿನ ಬಗ್ಗೆ ರಾಯಲ್ಟಿ ಕಡಿಮೆ ಮಾಡುವುದರ ಬಗ್ಗೆ ಕೂಡ ಕೇರಳದಲ್ಲಿ 26 ರೂಪಾಯಿ ಟನ್ ಪರ್ ಟನ್ ಇದೆ, ನೀವು 258 ರೂಪಾಯಿ ಕೊಡಿ. ಅದನ್ನು ಕಡಿಮೆ ಮಾಡಬೇಕು. ಇದು ನ್ಯಾಚುರಲ್ ರಿಸೋರ್ಸಸ್ ಇದೆ, ಅದಕ್ಕೆ ಕಡಿಮೆ ಮಾಡುವುದರಲ್ಲಿ ಏನೂ ತೊಂದರೆ ಆಗೋದಿಲ್ಲ. ಮರಳು ಇವತ್ತು ನಾವು ತೆಗೆಯದೆ, ನಮ್ಮ ತೋಡುಗಳಲ್ಲೆಲ್ಲ ಮರಳು ಹಿಂದೆ ತೆಗಿತಾ ಇತ್ತು, ನಾವು ಹಳ್ಳಿಗಳಲ್ಲೆಲ್ಲ ತೋಡುಗಳಲ್ಲಿ ರಾಜಕಾಲುಗಳಲ್ಲಿ ತೆಗಿತಾ ಇತ್ತು. ಆವಾಗ ನೆರೆ ಕಡಿಮೆ ಆಗ್ತಾ ಇತ್ತು. ಇವತ್ತು ಮರಳು ತುಂಬಿದರೆ ನಮ್ಮ ಊರಿನಲ್ಲಿ ಮರಳು ತುಂಬಿಯೇ ನೆರೆಗೆ ಒಂದು ಕಾರಣ ಅಂತ ಹೇಳುವುದನ್ನು ಕೂಡ ನಾವು ಮರೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಮರಳು ತೆಗೆಯುವುದಕ್ಕೆ ಒಂದು ಸ್ಪಷ್ಟವಾದಂತಹ ತೀರ್ಮಾನ ತಗೊಂಡು ಕರಾವಳಿ ಭಾಗಕ್ಕೇ ಒಂದು ರೀತಿಯಲ್ಲಿ ಒಂದು ರೀತಿಯ ಏನು
ಸರಳೀಕರಣ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ ಅಂತ ಹೇಳುವುದನ್ನು ನಾನು ಇದೊಂದು ಅಸೆಂಬ್ಲಿಯಲ್ಲಿ ರೈಸ್ ಮಾಡಿದ್ದೆ. ಅಸೆಂಬ್ಲಿಯಲ್ಲಿ 72 ಕಾಲಿಂಗ್ ಅಟೆನ್ಷನ್ ಮೇಲೆ ನಾನು ಚರ್ಚೆ ಮಾಡಿದ್ದೆ. ಆವಾಗ ಏನು ಹೇಳಿದರು ನಮ್ಮ ಮಂತ್ರಿಗಳು, ಸನ್ಮಾನ್ಯ ಮಲ್ಲಿಕಾರ್ಜುನ್ ಅವರು, ಈ ಜಿಲ್ಲೆಗೆ ಬಂದು ಸ್ಟಡಿ ಮಾಡಿ ನಾನು ಇದಕ್ಕೆ ಒಂದು ಸೂತ್ರ ಕಂಡು ಹುಡುಕ್ತೇನೆ ಅಂತೇಳೋ ಮಾತನ್ನು ಹೇಳಿದರು. ಆದರೆ ಅವರು ಇನ್ನೂ ಬಂದಿಲ್ಲ. ಇನ್ನೊಂದು ಅಸೆಂಬ್ಲಿಗೆ ನಾವು ಸಿದ್ಧರಾಗ್ತಾ ಇದ್ದೇವೆ. ನಾನು ಅದನ್ನು ಎಶ್ಯೂರೆನ್ಸ್ ಕಮಿಟಿ ಕಳಿಸಿದ್ದೇನೆ. ಐ ಹ್ಯಾವ್ ಸೆಂಡ್ ಇಟ್ ಟು ಎಶ್ಯೂರೆನ್ಸ್ ಕಮಿಟಿ. ನೀವು ಎಶ್ಯೂರೆನ್ಸ್ ಕೊಟ್ಟಿದ್ದೀರಿ, ಯು ಹ್ಯಾವ್ ನಾಟ್ ಕಮ್ ಅಂತ ಹೇಳಿದ್ದೇನೆ. ಯಾಕೆಂದರೆ ಈ ಜಿಲ್ಲೆಗೆ ಯಾವ ಕಾರಣಕ್ಕೂ ನಾವು ನಿರ್ಲಕ್ಷ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳುವಂಥದ್ದು, ಜಿಲ್ಲೆಗೆ ಹೆಸರನ್ನು ಮಂಗಳೂರು ಜಿಲ್ಲೆ ಅಂತ ಘೋಷಣೆ ಮಾಡಬೇಕು ಅಂತ ಹೇಳುವಂಥ ಜನರ ಮಟ್ಟಿನಲ್ಲಿ ಇವತ್ತು ಜನರಲ್ಲಿ ಚರ್ಚೆ ನಡೀತಾ ಇದೆ. ಪ್ರಚಲಿತ ಅದಕ್ಕೆ ಬೇಕಾದಂಥ ಅನೇಕ ವಿಚಾರಗಳನ್ನು ಕೂಡ ಅವ್ರು ಹೇಳ್ತಾರೆ. ದೂರದ ಊರಿನಿಂದ ಬಂದವರು ಇವತ್ತು ಮಂಗಳೂರು ಜಿಲ್ಲೆ ಅಂತಾರೆ, ಬೇರೆ ಬೇರೆ ಊರಿನವರು ಬಂದರೆ ಅವರು ಮಂಗಳೂರು ಜಿಲ್ಲೆ ಅಂತಾರೆ. ಹಿಂದೆ ಬ್ರಿಟಿಷರ ಕಾಲದಲ್ಲಿ ಇರ್ಬೋದು ನಾರ್ತ್ ಕೇಂದ್ರ, ಸೌತ್ ಕೇಂದ್ರ ಅಂತ ಕರೀತಾ ಇದ್ರು, ಅದು ಒಂದು ಕಡೆ ಇತ್ತು. ತದನಂತರ ಬಂದರು ಜಿಲ್ಲೆ ಅಂತ ಆಯಿತು. ಏನೇ ಇದ್ರೂ ಕೂಡ ಮಂಗಳೂರು ಅಂತ ಹೇಳುವಂಥ ಬ್ರ್ಯಾಂಡ್ ಮಾಡುವಂಥದ್ದು ಅವಶ್ಯಕತೆ ಇದೆ. ಇದರಿಂದ ಜನರಿಗೆ ಅನುಕೂಲ ಆಗ್ತದೆ, ಉದ್ಯಮಿಗಳಿಗೂ ಅನುಕೂಲ ಆಗ್ತದೆ, ವಿದ್ಯಾರ್ಥಿಗಳಿಗೂ ಅನುಕೂಲ ಆಗ್ತದೆ, ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ. ಈ ಬಗ್ಗೆ ಜನರ ವಿಚಾರ ವಿನಿಮಯವನ್ನು ಕೂಡ ಸರ್ಕಾರ ಕೂಡ ಈ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಜನರ ಭಾವನೆಗಳನ್ನು ಕೂಡ ಅರ್ಥ ಮಾಡಿ ಇದಕ್ಕೆ ಬೇಕಾದಂಥ ಚಿಂತನೆ ಮಾಡಬೇಕು ಅಂತ ಹೇಳುವಂಥದ್ದು. ಈಗ ಬೆಂಗಳೂರಿನಲ್ಲಿ ನೋಡಿ, ರಾಮನಗರ ಇದ್ದದ್ದು ಉತ್ತರ ಬೆಂಗಳೂರು, ದಕ್ಷಿಣ ಬೆಂಗಳೂರು, ಮತ್ತು ಎಂಥದ್ದು ಇನ್ನೊಂದು ಜಿಲ್ಲೆ ಇತ್ತಲ್ಲ, ಏನು ಜಿಲ್ಲೆ, ತಾಲೂಕು ಮೊನ್ನೆ ಆಯಿತು, ತಾಲೂಕು ಇತ್ತು, ಅದು ಭಾಗ್ಯ ತಾಲೂಕು, ಏನಾಯ್ತು, ಭಾಗ್ಯಪಳ್ಳಿಯನ್ನು ಭಾಗ್ಯನಗರ ಅಂತ ಆ ರೀತಿ ಕರೆಯಕ್ಕೆ ಶುರು ಮಾಡಿದರು. ಸೊ ಪೀಪಲ್ಸ್ ಕನ್ವೀನಿಯಂಟ್ ಈಸ್ ಆಲ್ಸೋ ರಿಕ್ವೈರ್ಡ್. ಹಾಗಾಗಿ ಈ ಜಿಲ್ಲೆಗೆ ಇದೊಂದು ಹೆಸರು ಕೊಡುವಂಥದ್ದು ಕೂಡ, ಇದರ ಬಗ್ಗೆ ಕೂಡ ಬೇರೆ ಬೇರೆ ಜಿಲ್ಲೆಗಳಿಗೋದು ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟರಲ್ಲ, ಹಾಗೆ ನಮ್ಮ ಜಿಲ್ಲೆಗೂ ಕ್ಯಾಬಿನೆಟ್ ಮೀಟಿಂಗ್ ಇಟ್ಟು ಅದನ್ನು ಮಾಡಬೇಕು ಅಂತ ಹೇಳುವಂಥದ್ದು. ಮತ್ತು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಾಗೆ ಯೂನಿವರ್ಸಿಟಿ, ಇವತ್ತು ಮಂಗಳೂರು ಯೂನಿವರ್ಸಿಟಿ 1980ಯಲ್ಲಿ ಪ್ರಾರಂಭ ಆಯಿತು, ಆದರೆ ಅದು ದೊಡ್ಡ ಮಟ್ಟಕ್ಕೆ ಬೆಳೆಯಲಿಕ್ಕೆ ಸಾಧ್ಯ ಆಗಲಿಲ್ಲ. ಒಂದು ವಿಶೇಷ ಪ್ಯಾಕೇಜು ಯೂನಿವರ್ಸಿಟಿಯನ್ನು ಹೌ ಇಟ್ ಕ್ಯಾನ್ ಬಿ ಡೆವಲಪ್, ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿದಂಥ ಮಂಗಳೂರು ವಿಶ್ವವಿದ್ಯಾನಿಲಯ, ಅದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಪ್ಯಾಕೇಜ್ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಕೂಡ ಈ ಸಂದರ್ಭದಲ್ಲಿ ಆಗಬೇಕು, ಆಗುವಂಥದ್ದು ಅವಶ್ಯಕತೆ ಇದೆ ಅಂತ ಹೇಳುವಂಥದ್ದು. ಮತ್ತು ವಿಮಾನ ನಿಲ್ದಾಣದ ಬಗ್ಗೆ ಕೂಡ ಈಗಾಗಲೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಘೋಷಣೆ ಆದರೂ ಕೂಡ ಅದು ಇನ್ನೂ ಬೆಳೆಯಬೇಕಾದಂಥ ಎತ್ತರಕ್ಕೆ ಅದು ಬೆಳೆಯಲಿಲ್ಲ. ಇಷ್ಟು ಟ್ರಾಫಿಕ್ ಇದ್ದರೂ ಕೂಡ, ಇಷ್ಟು ಜನರು ಅದರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದರೂ ಕೂಡ ಇನ್ನೂ ಎತ್ತರಕ್ಕೆ ಬೆಳೆಯಬೇಕಾದಂಥ ಅನೇಕ ವಿಚಾರಗಳು ಇತ್ತು. ಅದು ಇನ್ನೂ ಎಕ್ಸ್ಟೆನ್ಸಿವ್ ಆಗಿ ಡೆವಲಪ್ ಆಗಬೇಕಾಗಿತ್ತು. ಟೇಬಲ್ ಟಾಪ್ ಏರ್ಪೋರ್ಟ್ ಅನ್ನೋ ಕಾರಣಕ್ಕಾಗಿ ಅದು ಆಗ್ತಾ ಇಲ್ಲ. ಎಲ್ಲಿಯೋ ನಾನು ವರದಿಯನ್ನೆಲ್ಲ ನಾನು ಸ್ಟಡಿ ಮಾಡಿದಾಗ ನನಗೆ ಏನು ಅನಿಸಿತ್ತು ಅಂದರೆ, ಎಕ್ಸ್ಟೆಂಡ್ ಮಾಡಬೇಕಾದ್ರೆ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ರನ್ವೇಗಳು ನಿರ್ಮಾಣ ಮಾಡಬೇಕಾದ್ರೆ 30,000 ಕೋಟಿ ರೂಪಾಯಿ ಖರ್ಚು ಬೇಕು. ಅದರ ವ್ಯಾಲಿಗಳನ್ನು ತುಂಬಿಸಲು, ಅಂದರೆ ಅದು ಮಣ್ಣು ಹಾಕಿ ತುಂಬಿಸಿ ಲೆವೆಲ್ ಮಾಡಿ ಅದನ್ನು ಉಪಯೋಗ ಮಾಡಬೇಕಾದ್ರೆ ಅಂತ ಹೇಳುವಂಥದ್ದು. ಅದು ಎಷ್ಟು ಫೀಸಿಬಿಲಿಟಿ ಇದೆ, ಯಾಕಾಗಿ ಅದು ಏನು ಮಾಡ್ಬೋದು, ಇದರ ಬಗ್ಗೆ ಕೂಡ ಬಹುಶಃ ಸ್ಪೆಷಲ್ ಕ್ಯಾಬಿನೆಟ್ ಆದರೆ, ಇಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೆದರೆ ಬಹುಶಃ ಅದಕ್ಕೆ ಬೇಕಾದಷ್ಟು ಒತ್ತು ಬರಬಹುದು ಅಂತ ಹೇಳುವಂಥದ್ದು. ಮತ್ತು ನಮ್ಮಲ್ಲಿ ಇನ್ನೂ ಬೆಳೆಯಬೇಕಾದಷ್ಟು ವೆಸ್ಟರ್ನ್ ಘಾಟ್ಸ್ಗಳು, ನಮ್ಮಲ್ಲಿ ವೆಸ್ಟರ್ನ್ ಘಾಟ್ಸ್ಗಳ ಬಗ್ಗೆ ಇನ್ನೂ ನಮ್ಮಲ್ಲಿ ತಕರಾರಿದೆ. ಕಸ್ತೂರಿ ರಂಗನ್ ವರದಿ ಅದು ನಮ್ಮ ಜಿಲ್ಲೆಗೆ ಮಾರಕ ಆಗಿದೆ, ಇನ್ನೂ ಡೆವಲಪ್ಮೆಂಟಿಗೆ ಆಗ್ತಾ ಇಲ್ಲ. ಭಾಳಷ್ಟು ಜನ ವಾಸವಾಗಿದ್ದಾರೆ, ಅವ್ರನ್ನ ನೀವು ಡೆವಲಪ್ ಮಾಡಲಿಕ್ಕೂ ಬಿಡ್ತಾ ಇಲ್ಲ, ಅದು ಏನು ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ. ವೆಸ್ಟರ್ನ್ ಘಾಟ್ಸ್ಗಳ ಬಗ್ಗೆ ಕೂಡ ನಮ್ಮದು ಚಿಂತನೆ ಬೇಕಾಗ್ತದೆ. ಈ ದೃಷ್ಟಿಯಲ್ಲಿ ಬಹುಶಃ ನಂದು ಅನೇಕ ಪಾಯಿಂಟ್ಸ್ಗಳಿದ್ದಾಗ ನಾನು ಹೇಳ್ಬೋದು, ಮೆಟ್ರೋ ಮಾಡಿ ಅಂತ, ಮಂಗಳೂರು ಉಡುಪಿ ಮೆಟ್ರೋ ಮಾಡಬೇಕಂತ ಹಿಂದೆಯೇ ಆಲೋಚನೆ ಇತ್ತು. ಮೆಟ್ರೋ ಟ್ರಾವೆಲ್ ಮಾಡಿದರೆ ಬಹುಶಃ ಭಾಳಷ್ಟು ಕೋಸ್ಟಲ್ ಬೆಲ್ಟಲ್ಲಿ ಬೆಳೆಯಲಿಕ್ಕೆ ಸಾಧ್ಯತೆ ಇದೆ ಮತ್ತು ಅದಕ್ಕೆ ಬೇಕಾದಷ್ಟು ಹೊಸ ಹೊಸ ಚಿಂತನೆಗಳು ಬರಲಿಕ್ಕೆ ಸಾಧ್ಯತೆ ಇದ್ದಾವೆ. ಹಾಗಾಗಿ ಇದನ್ನು ಈ ಒಂದು ಪ್ಯಾಕೇಜಿನ ಒಳಗಡೆ ಸೇರಿಸುವಂಥ ಅನೇಕ ಅಂಶಗಳು ಈ ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ, ಜನಜೀವನಕ್ಕೆ ಸಂಬಂಧಪಟ್ಟ ಹಾಗೆ, ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ, ಶೈಕ್ಷಣಿಕ ಮಟ್ಟದಲ್ಲಿ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ ಮತ್ತು ನಾನು ಇದು ತಗೊಂಡ್ರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ತಗೊಂಡ್ರೆ ಶೈಕ್ಷಣಿಕವಾಗಿ ಇಟ್ಸ್ ಎ ಕಾಸ್ಟ್ ಆಫ್ ಅನ್ ಎಜುಕೇಶನ್. ಉಪಾಯುಕ್ತರು ಹೇಳಿದ್ದಾರೆ, ಆಲ್ರೆಡಿ ಕಂದಾಯ ನಗರ ಠಾಣೆಯಲ್ಲಿ ಪ್ರಕರಣ ಆಗಿದೆ. ಯಾಕೆ ತನಿಖೆ? ನಾನು ಇವತ್ತು ಆಫೀಸರ್ಸ್ಗಳ ಮೀಟಿಂಗ್ ಇದೆ, ಅದರಲ್ಲಿ ವಿಚಾರ ಕೇಳಿ ನಿಮಗೆ ಯಾಕಂದ್ರೆ ಈಗಾಗಲೇ
ಕಮಿಷನರ್ ಅದನ್ನು ಒಪ್ಪಿಕೊಂಡಿದ್ದಾರೆ. ಓಕೆ, ನಾನೀಗ 12 ಗಂಟೆಗೆ ಅವರ ಸಭೆ ಕರೆದಿದ್ದೀನಿ. ಹೇಳಿಕೆ ಬೇಕು ಸರ್. ಆಮೇಲೆ ಅದರ ಮೇಲೆ ನೀವು ನನಗೆ ಫೋನ್ ಮಾಡಿದರೆ ಎಷ್ಟು ಸಮಯದಿಂದ ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗಿಲ್ಲ. ಎಷ್ಟು ಕೇಸಸ್ ಇದೆ, ಅದರ ಬಗ್ಗೆ ಒಂದು ನೀವು ನೋಟ್ ಒಂದು ಹಾಕಿ ನೋಟ್ ಆಗಿ ನಾನು ಕಳಿಸ್ತೇನೆ. ಮತ್ತು ಮೂಡಾದಲ್ಲಿ ಏನೋ ನಮ್ಮ ವೇದವಾಸ್ ಕಾಮತ್ ಅವರು ಒಂದು ಆರೋಪ ಮಾಡಿದ್ದಾರೆ, ನಮ್ಮ ಅಧಿಕಾರ ಕಸಿದುಕೊಂಡಿದ್ದಾರೆ, ಎಲ್ಲ ಫೈಲ್ಗಳೆಲ್ಲ ಬೆಂಗಳೂರು ಹೋಗಬೇಕು. ಇಟ್ಸ್ ನಾಟ್ ಕರೆಕ್ಟ್. ನಾನು ನಿನ್ನೆ ಮೂಡಾ ಕಮಿಷನರ್ಗೆ ಕರೆಸಿ ಮಾತಾಡಿದ್ದೇನೆ. ವಾಟ್ ಈಸ್ ಸೆಡ್ ಈಸ್ ನೋ, ಫೈಲ್ಸ್ ಕಳಿಸಬೇಕು ಅಂತ ಎಲ್ಲಿಯೂ ಹೇಳಲಿಲ್ಲ. ಎಜೆಂಡಾದ ಬಗ್ಗೆ ಕಳಿಸಿ ಅಂತ ಹೇಳಿದ್ರು ಹಿಂದೆ, ಅದನ್ನು ಮಾಡಬಾರ್ದು ಹೇಳಿದ್ದೇನೆ. ಏನಿದ್ರು ಡಿಸಿಷನ್ ವಿಲ್ ಬಿ ಟೇಕನ್ ಇನ್ ಮ್ಯಾಂಗ್ಳೂರ್ ಆ್ಯಂಡ್ ದ್ಯಾಟ್ ವಿಲ್ ಬಿ ಇಂಪ್ಲಿಮೆಂಟೆಡ್ ಇನ್ ಮ್ಯಾಂಗ್ಳೂರ್ ಆ್ಯಸ್ ಪರ್ ದ ಲಾ ಹೇಳಿದ್ದೇನೆ. ಯಾವುದೇ ಕಾರಣಕ್ಕೂ ಬೆಂಗಳೂರಿಗೆ ಹೋಗಬೇಕು, ನಮ್ಮ ಹಕ್ಕು ಕಸಿದುಕೊಂಡಿದ್ದಾರೆ ಅಂತ ವೇದವಾಸ್ ಕಾಮತ್ ಏನು ಹೇಳಿದ್ದಾರೆ, ದಟ್ ಈಸ್ ನಾಟ್ ಟ್ರೂ. ಅದಾಗಬಾರ್ದು, ಹಾಗೆ ಕ್ರಮನೂ ಇಲ್ಲ. ಈಗ ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ 2 ಇದಕ್ಕೆ ನಮಗೆ ಆನ್ಸರ್ ಬೇಕು. ಒಂದು ಹೈಕೋರ್ಟ್ ಬಿಟ್ಟದ್ದು, ಇನ್ನೊಂದು ಜೈಲಿದ್ದು. ನಾನು ಹೈಕೋರ್ಟ್ ಬಿಟ್ಟು ಹೇಳಿಲ್ಲ. 200 ಮೀಟರ್ ಇವತ್ತು ಜೈಲಲ್ಲಿ ಜಾಮರಿದ್ದು ಒಂದು ಗೈಡ್ಲೈನ್ಸ್ ಇದೆ, ಏನಂದ್ರೆ 200 ಮೀಟರ್ ಒಳಗೆ ಆಗುದಿಲ್ಲ, ಮಾಡಲೇಬಾರದು ಅಂತ. ಆಗಿರುವಾಗ ಜೈಲು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ಈಗ ಅದ್ರ ಬಗ್ಗೆ ನಿಮ್ಗೆ ನೀವು ಹೇಳಿದ್ದನ್ನೆಲ್ಲ ಮಾಡಿದ್ದೇನೆ ಮಾರೆ. ಜೈಲೇ ತೂತು. ಮೊನ್ನೆ ನಾನು ಮಿನಿಸ್ಟರ್ನೇ ತರಿಸಿ, ನೀವ್ ಹೇಳಿದ್ದು ನಮ್ಮನ್ನು ಕರ್ಕೊಂಡು ಹೋಗ್ತೇವೆ, ಅದು ಮಾಡ್ಲಿಲ್ಲ. ಹೋಮ್ ಮಿನಿಸ್ಟರ್ನೇ ತರಿಸಿ ಇಲ್ಲಿ ಮಾತಾಡಿಸಿ ಅಲ್ಲಿ ಕರ್ಕೊಂಡು, ಮೊನ್ನೆ CM ಇದ್ದಾಗ ಹೋಮ್ ಮಿನಿಸ್ಟರ್ ಮನೆಯಲ್ಲಿ ಸಿಕ್ಕಿದ್ದು, CM ಮನೆಯಲ್ಲಿ ಏನಾಯ್ತು ಜೈಲಿದ್ದು. ನಾನು PWD ಮಿನಿಸ್ಟರ್ನ ಕರೆದಿದ್ದೇನೆ, ಮಾತಾಡಿಸಿದ್ದೇನೆ. 100 crores ಕೊಡು ಮಾರೆ, ನೀನು ಏನು ಬೇಕಾದ್ರೂ ಮಾಡು, ಕಂಪೌಂಡ್ ವಾಲ್ ಕಟ್ಟದೆ ಜೈಲೇ ಕಟ್ಟಿದೆ ಅಂತ ನಾನು ಮಾತಾಡಿದ್ದೇನೆ. ಇಟ್ ಇದು ಉಲ್ಟಾ ಮಾಡಿದ್ದಾರೆ ಅವರು. ಕಂಪೌಂಡ್ ವಾಲ್ ಕಟ್ಟದೆ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಯಾಕೆ ಕಟ್ಟಿದೆ ಅಂತ CM ಮನೆಯಲ್ಲಿ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಈಗ 100 crores ಅನ್ನು ಕೊಡ್ಲಿಕ್ಕೆ ಅವರು ಕೇಳಿದ್ದಾರೆ ಈ ಇದರಲ್ಲಿ. ಈಗ ನಾಳೆ ನಾಡ್ದು ಸ್ವಲ್ಪ ದಿವಸದಲ್ಲಿ PWD ಮಿನಿಸ್ಟರ್ ಅವತ್ತು ನಿಮ್ಗೂ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಹೋಮ್ ಮಿನಿಸ್ಟ್ರಿಗೂ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಅವತ್ತು ಪ್ರೆಸ್ ಅಲ್ಲಿ ಎಲ್ಲ ಪತ್ರಕರ್ತರು ಹೇಳಿದ್ದು ಅದನ್ನು ನಿಜ. ಅದರ ನಂತರ ನೀವ್ ಹೇಳಿದ್ದೇನು, ನಾನು ಪತ್ರಕರ್ತರ ಜೊತೆಗೆ ಕರ್ಕೊಂಡು ಅದರ ನಂತರ ಅಲ್ಲ, ನನ್ನ ಟೈಮ್ ಕಡಿಮೆ ಇತ್ತು. ಅದರ ನಂತರ ಏನಾಯ್ತು, ನಾನು ಇಲ್ಲಿ ಮಿನಿಸ್ಟರ್ನು ಬರ್ಲಿಕ್ಕೆ ಹೇಳಿದ್ರೆ ಬರ್ತಿರ್ಲಿಕ್ಕೆ ಹೇಳಲಿಲ್ಲ. ಸದನದಲ್ಲಿ ನನಗೆ ಆಶ್ವಾಸನೆ ಕೊಟ್ಟಿದ್ರು ಹೋಮ್ ಮಿನಿಸ್ಟರ್, ಐ ವಿಲ್ ಟೇಕ್ ಐವನ್ ಡಿಸೋಜಾ ಅಲಾಂಗ್ ವಿತ್ ಮೀ ಜೈಲಲ್ಲಿ. ಅದಕ್ಕೆ ಸಭಾಪತಿ ಹೇಳಿದ್ರು, ನಾನು ಜೈಲಿಗೆ ಕರ್ಕೊಂಡು ಅಲ್ಲಿ ಬಿಟ್ಟು ಬರಬೇಡಿ, ಕರ್ಕೊಂಡು ಬನ್ನಿ, ಇಲ್ಲ ಕರ್ಕೊಂಡು ಬರ್ತೇನೆ ಅಂತ ವಾದ ಮಾಡಿದ್ರು. ಮೊನ್ನೆ ಕರ್ಕೊಂಡು ಹೋದ್ರು ಆಸ್ ಪರ್ ದ ಇನ್ಶೂರೆನ್ಸ್. ಅಲ್ಲಿ ಹೋಗಿ ನೋಡುವಾಗ 2 ಜಾಮರು ಔಟ್ ಆಫ್ ಇದು ಔಟ್ ಆಫ್ ಆರ್ಡರ್. ಹೌದು, ಔಟ್ ಆಫ್ ಆರ್ಡರ್. ಏನು ಅಂತ ಹೇಳಿದ್ರೆ ಅವರು ಏನು ಇದು ಇದೆ ಅಲ್ವ, ಏನು ಸಾಲ್ಟ್, ಅದನ್ನು ಕೊಂಡೋಗಿ ಅದರ ಮೇಲೆ ಹಾಕಿದ್ದಾರೆ. ಅದರ ಮೇಲೆ ಹತ್ತಿ ಸಾಲ್ಟ್ ಕೊಂಡೋಗಿ ಅದರ ಮೇಲೆ ಹಾಕಿದ್ದಾರೆ. ನಾನು ಅನಿಸಿದೆ ಕಂಪ್ಲೇಂಟ್ ಬರ್ತದೆ ಪಬ್ಲಿಕ್ ಇದ್ದು, ನಮಗೆ ಕೇಳೋದಿಲ್ಲ, ಎಲ್ಲಿಂದ ಕೇಳೋದಿಲ್ಲ, ನಮಗೆ ಲೈನ್ ಸಿಗೋದಿಲ್ಲ, ನಮ್ಗೆ ನೆಟ್ವರ್ಕ್ ಸಿಗೋದಿಲ್ಲ ಅಂತ. ನೋಡ್ಲಿಕ್ಕೆ ಬಂದಾಗಿ 3 ತಿಂಗಳಾಗಿದೆ. ಹಾಂ, ಬಂದಾಗಿ 3 ತಿಂಗಳಾಗಿದೆ. ಸೊ ದಟ್ಸ್ ನಾಟ್ ವರ್ಕಿಂಗ್. ಈಗ ನಾವು ಇಟ್ಸ್ ವರ್ಕಿಂಗ್. ಬಟ್ ಮಿನಿಸ್ಟರ್ ಅವರಿಗೆ ಇದು ಕೊಟ್ಟಿದ್ದಾರೆ, ಬೇರೆ ಜೈಲುಗಳಲ್ಲೆಲ್ಲ, ಪರಪನಹಳ್ಳಿ ಜೈಲು ಬೇರೆಗಳಲ್ಲೆಲ್ಲ ರಿಸ್ಟ್ರಿಕ್ಟೆಡ್ ಮಾಡಿ ನ್ಯೂ ಟೆಕ್ನಾಲಜಿ ಬಂದಿದೆ. ಆ ಹೊಸ ಟೆಕ್ನಾಲಜಿಯನ್ನು ಅಳವಡಿಸಿ ನೀವು ರೀಇನ್ಸ್ಟೇಟ್ ಮಾಡಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ ಮಿನಿಸ್ಟರ್. ಅದೆಲ್ಲ ಮಾಡಿದ್ದಾರೆ, ಆದ್ರೆ ಗೈಡ್ಲೈನ್ಸ್ ಅಲ್ಲೇ 200 ಮೀಟರ್ ಇದ್ದಾಗ ಅದಕ್ಕಿಂತ ಕಮ್ಮಿ ಬರ್ಲಿಕ್ಕೆ ಆಗುದಿಲ್ಲ ಅಂತ ಆಫೀಸರ್ಸ್ ಹೇಳಿದ್ದಾರೆ. ಅದಕ್ಕಿಂತ ಕಮ್ಮಿ ಬರ್ಲಿಕ್ಕೆ ಆಗುದಿಲ್ಲ. ಅಲ್ಲ, ಅಲ್ಲಿ ಇದು ಫೋನ್ ಅಥವಾ ಸಿಮ್ ಹೋಗದಾಗಿ ವ್ಯವಸ್ಥೆ ಮಾಡಿದ್ರೆ ಈ ಜಾಮರಿದ ಅಗತ್ಯ ಏನು ಇದೆ ಅಂತ ಅಧಿಕಾರಿಗಳಿಗೆ ಲ್ಯಾಂಡ್ಲೈನ್ ಯೂಸ್ ಮಾಡ್ಬೋದಲ್ಲ. ಸೊ ನೀವು ಹೇಳಿದ ಒಂದು ಪಾಯಿಂಟ್ ಇದೆ, ನೆಕ್ಸ್ಟ್ ಅಸೆಂಬ್ಲಿಗೆ ಅದನ್ನು ಮಾತಾಡೋಣ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.